ಕೆ 332. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನಕ್ಕೆ ದನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ಕಗ್ಗವನ್ನು ಕೇಳಿ ಬರೋಣ. ಕೊಲೆಗಡಿಪನೆನಿಪ ಹುಲಿ ಸಲಹದೆ ಮರಿಗಳನು ಒಲುಮೆ ಕರುಳಡಗಿಹುದು ಪಗೆತನದ ಪೊಡೆಯುಳ್ ನಲುಮೆಯನು ಹೊರಹೊಮ್ಮಿಸುವುದು ನರನುನ್ನತಿಗೆ ನಲುಮೆಯನು ಹೊರಹೊಮ್ಮಿಸುವುದು ನರನುನ್ನತಿಗೆ ಒಲವಾತ್ಮ ವಿಸ್ತರಣ ಮಂಕುತಿಮ್ಮ ಒಲವಾತ್ಮ ವಿಸ್ತರಣ ಮಂಕುತಿಮ್ಮ. ಬಂಧುಗಳೇ, ಪುಣ್ಯಕೋಟಿಕತೆಯಲ್ಲಿ ಹುಲಿಯ ಭಾವ ಪ್ರಪಂಚವನ್ನು ನಾವು ಕಂಡಿದ್ದೇವೆ. ಅಲ್ಲಿಯ ಹುಲಿಯು ವ್ಯಾಘ್ರನಾದರೂ ಕೂಡ ಕೊನೆಗೆ ತಾಯಿ ಕಂದನ ಪ್ರೀತಿಗೆ ಮನಸೋತು ಸತ್ಯಕ್ಕೆ ತಲೆಬಾಗಿ ತನ್ನ ಪ್ರಾಣವನ್ನೇ ಅದು ಬಿಡುತ್ತದೆ. ಅದೇ ಹುಲಿಯನ್ನು ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಕೊಲೆಗಡುಕ ಪ್ರಾಣಿ ಎಂದು ಕರೆಯುತ್ತೇವೆ. ಹಾಗಾದರೆ ಅದು ತನ್ನ ಮರಿಗಳನ್ನು ಪ್ರೀತಿಯಿಂದ ಸಾಕುವುದಿಲ್ಲವೇ ಎಂಬ ಪ್ರಶ್ನೆ ನಮ್ಮೆಲ್ಲರನ್ನ ಕಾಡ್ತದೆ. ಹಾಗಾದರೆ ಇದೇನು ಅಂತ ನೋಡುವುದಾದರೆ, ಪ್ರೀತಿ ಮತ್ತು ಹಗೆತನವೆರಡೂ ಕೂಡ ಅಂತರಂಗದಲ್ಲಿ ಇರುತ್ತದೆ. ಸಮಯ ಸನ್ನಿವೇಶಕ್ಕೆ ತಕ್ಕಂತೆ ಅವಶ್ಯಕತೆಗಳಿಗೆ ಅನುಗುಣವಾಗಿ ಭಾವವನ್ನು ನಾವು ವ್ಯಕ್ತಪಡಿಸುತ್ತೇವೆ. ಪ್ರಕೃತಿ ನಿಯಮದಂತೆ ಒಂದು ಜೀವಿಯು ಇನ್ನೊಂದು ಜೀವಿಯನ್ನು ತಿಂದು ಬದುಕುತ್ತದೆ. ಅಂತೆಯೇ ಹುಲಿಯು ತನ್ನ ಆಹಾರಕ್ಕಾಗಿ ಜಿಂಕೆಯಂತಹ ಪ್ರಾಣಿಗಳನ್ನು ಅದು ಬೇಟೆಯಾಡಲೇಬೇಕು. ಅದು ನಿಸರ್ಗ ಸಹಜವಾದ ಕ್ರಿಯೆ. ತನ್ನ ಮರಿಗಳೊಂದಿಗೆ ಪ್ರೀತಿಯಿಂದಲೇ ಬದುಕಬೇಕು. ಇದು ಕೂಡ ಪ್ರಕೃತಿ ನಿಯಮದ ಅಂಗವೇ ಆಗಿದೆ. ಅಂದರೆ ಮಾನ್ಯ DVG ಅವರ ಅಭಿಪ್ರಾಯದಂತೆ ಈ ಭೂಮಂಡಲದಲ್ಲಿರುವ ಎಲ್ಲ ಜೀವಿಗಳಲ್ಲಿಯೂ ಕೂಡ ಪ್ರೀತಿ, ಮಮತೆ, ವಾತ್ಸಲ್ಯ, ಕರುಣೆ, ದ್ವೇಷ ಹಾಗೆ ಕ್ರೌರ್ಯವೆಂಬ ಭಾವಗಳು ಇರುವುದು ಸರ್ವಸಾಮಾನ್ಯವಾಗಿದೆ, ಸಹಜವಾದ ಕ್ರಿಯೆ ಅಂತ ಹೇಳ್ತಾರೆ. ಆದರೆ ಪ್ರಾಣಿಗಳು ಬದುಕುವ ಪ್ರಪಂಚದಲ್ಲಿಯೇ ಮನುಷ್ಯನು ಕೂಡ ಬದುಕುತ್ತಿದ್ದಾನೆ. ಆತ ಪ್ರಾಣಿಗಳಿಗಿಂತ ಬುದ್ಧಿವಂತ ಪ್ರಾಣಿಯಾಗಿ ಆತ ಗುರುತಿಸಿಕೊಂಡಿದ್ದಾನೆ. ಆದರೆ ಪ್ರಾಣಿಗಳಿಗಿಂತ ಕಡೆಯದಾಗಿ ಬದುಕುವ ಪ್ರವೃತ್ತಿ ಅವನದ್ದಾಗಿದೆ ಎನ್ನುವುದು ಕೂಡ ಇಲ್ಲಿ ಖೇದಕರವಾದಂಥ ಸಂಗತಿ. ಸ್ವಾರ್ಥ ಆಸೆಗಳ ಕೂಪದಲ್ಲಿ ಮುಳುಗಿದ್ದಾನೆ. ಇದರಿಂದ ಹೊರಬಂದು ಒಬ್ಬ ಶ್ರೇಷ್ಠ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಸದ್ಗುಣಗಳ ಸಂಪನ್ನನಾಗಿ ಬದುಕನ್ನು ಕಾಣಬೇಕು ಎಂಬ ಅಭಿಪ್ರಾಯವನ್ನು ಮಾನ್ಯ DVG ಅವರು ಈ ಕಗ್ಗದಲ್ಲಿ ವ್ಯಕ್ತಪಡಿಸುವುದನ್ನು ಕಾಣಬಹುದು. ಬಂಧುಗಳ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ. ಬದುಕನ್ನು ಕಾಣಬೇಕು ಎಂಬ ಅಭಿಪ್ರಾಯವನ್ನು ಮಾನ್ಯ DVG ಅವರು ಈ ಕಗ್ಗದಲ್ಲಿ ವ್ಯಕ್ತಪಡಿಸುವುದನ್ನು ಕಾಣಬಹುದು. ಬಂಧುಗಳ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.